ಫ್ರೆಂಡ್ಸ್ ದೇವಿನಗರ ಮುಂದಿನ ಪಂದ್ಯದಲ್ಲಿ ಎ ಅಂಕಣದಲ್ಲಿ ಇಳಿಯುವ ಬೇಕಾಗಿದೆ. ದೇವಿನಗರ ಗೊತ್ತಿದೆ, ದೇವಿನಗರ ಅಂದ್ರೆ ಕಳೆದ ವರ್ಷ ಸಂಪೂರ್ಣ ಹರಿಯಾಣವಾಗಿತ್ತು. ಈ ವರ್ಷ ಹರಿಯಾಣದಿಂದ ಹಿಮಾಚಲಕ್ಕೆ ಹೋಗಿದ್ದಾರೋ ಗೊತ್ತಿಲ್ಲ. ಸೂರಜ್ ಅವರ ತಂಡ ಮುಂದಿನ ಪಂದ್ಯಕ್ಕಾಗಿ ಇಳಿಯುತ್ತಾರೆ. ಇದೀಗ ತಮಿಳು ಸುಲ್ತಾನ್ ಅಟಾಕರ್ಸ್ the means of team Mahadeva Thalapady ವಿರುದ್ಧವಾಗಿ Moorje ಚಾಮುಂಡೇಶ್ವರಿ ನಡಬೇಕದನ್ನು सेवन कोड क्या ಇದೀಗ ಮೋರ್ಚೆ ವಿರುದ್ಧ ದೇವಿ ಮಹಾದೇವ ತಲಪಾಡಿ ತಂಡ ತಲಪಾಡಿಗೆ ಖಾತೆಗೆ ಅಂಕ ಜೋಡಣೆಯಾಗುತ್ತಾರೆ. ಆರಂಭದ ಕ್ಷಣಗಳಲ್ಲಿ 3-2 in favor of ಮಹಾದೇವ ತಲಪಾಡಿ. 3-3 ಸಮಬಲದಲ್ಲಿ ಆರಂಭದಲ್ಲಿ ಹೇಳಿದ್ದೇವೆ ಬಂಧುಗಳೇ, 60 ಕಿಲೋ ವಿಭಾಗದ ಪಂದ್ಯ ಅಂದ್ರೆ ಧ್ವಜಾಲಗಟ್ಟೆಯಲ್ಲಿ ಎಲ್ಲ ಸ್ಪರ್ಧೆಗಳು ಕೂಡ ಅತ್ಯಂತ ರೋಮಾಂಚನಕಾರಿ ಆಗಲಿದೆ. ಪ್ರತಿ ತಂಡಗಳು ಕೂಡ ಬೋನಸ್ ಅಂತ ಲಭ್ಯವಾಗಿದೆ. 4-3 ಮೋರ್ಚೆ ಹಿನ್ನಡೆಯಲ್ಲಿ, ತಲಪಾಡಿ ಮುನ್ನಡೆ. ಇಶಾಕ್ ಅವರ ತಂಡಕ್ಕೆ ಆಕರ್ಷಕ ಸಮವಸ್ತ್ರವನ್ನು ನೀಡಿದ್ದಾರೆ. ಎಲ್ಲ ಡಿಜಿಟಲ್ ಮಯ. ಸುಮಾರು ಅಕ್ಷರಗಳು BTMDMC ಅಲ್ಲಿನ ಬಿ ಅಂಕಣದಲ್ಲಿ ಮುಂದಿನ ಪಂದ್ಯಕ್ಕಾಗಿದ್ದಾರೆ. ಬಿಕೆ ಬಾಯ್ಸ್ ಬಂಗೇರಕೋಡಿ ಶೈನ್ ಸ್ಪೋರ್ಟ್ಸ್ ಮಂಗಳೂರು ಬಿ ಅಂಕಣದ ಮುಂದಿನ ಪಂದ್ಯಕ್ಕಾಗಿ ಈಗ ತಾನೇ ಕರೆಯನ್ನು ಬದಲಾಗಿದೆ. ಶೈನ್ ಸ್ಪೋರ್ಟ್ಸ್ ಬ್ಯಾಂಗ್ಳೂರು, ಬಿಕೆ ಬಾಯ್ಸ್ ಬಂಗೇರಕೋಡಿ. ಈ ಅಂಕಣದಲ್ಲಿ ಮುಂದೆ ಫ್ರೆಂಡ್ಸ್ ದೇವಿನಗರ ಯುವ ಕೇಸರಿ ಸವಣಾಲ್. ಸವಣಾಲು ಇನ್ನೂ ಕೂಡ ಕೇಸಿ ಮಾಡಿಲ್ಲ. ದ್ವಿತೀಯ ಪಂದ್ಯಕ್ಕಾಗಿ ಅವರ ಅವಕಾಶ ಇಲ್ಲಿಗೆ ಮುಕ್ತಾಯವಾಗಿದೆ. ಯುವ ಕೇಸರಿ ಆದ್ದರಿಂದ ತೃತೀಯ ಸ್ಪರ್ಧೆ ನಡೆಯುವುದು ಅನುಮಾನ. ಈ ಅಂಕಣದಲ್ಲಿ ಮತ್ತೆ ಪಂಚಮ ಪಂದ್ಯ ಟ್ರೈಬಲ್ ಆರ್ಟ್ಸ್ ಅಂಡ್ ಫಿಲ್ಮ್ ಬ್ಯಾಂಗ್ಳೂರು ವರ್ಸಸ್ ವೆಲ್ಕಮ್ ಟು ಕೋರ್ಟ್. ಈ ಅಂಕಣದಲ್ಲಿ ಮೂರನೇ ಪಂದ್ಯದಲ್ಲಿ ಸವಣಾಲು ಇನ್ನೂ ಕೇಸಿ ಮಾಡದ ಕಾರಣ ಆ ತಂಡದ ಅವಕಾಶ ಅಲ್ಲಿಗೆ ಅಂತ್ಯ ಮಾಡ್ತಾ ಇದೆ. ಫ್ರೆಂಡ್ಸ್ ದೇವಿನಗರ ಒಮ್ಮೆ ರಂಗ ಪ್ರವೇಶವನ್ನ ಮಾಡಬೇಕಾಗಿದೆ. ಮುಂದೆ ಸವಣಾಲು ಇಲ್ಲದ ಕಾರಣ ಮೂರನೇ ಪಂದ್ಯ ಇಲ್ಲಿ ಅಂಕಣದಲ್ಲಿ ನಡೆಯುವುದಿಲ್ಲ. ಚತುರ್ಥ ಸ್ಪರ್ಧೆ ಬಿ ಅಂಕಣದಲ್ಲಿ ಬಿಕೆ ಬಾಯ್ಸ್ ಬಂಗೇರಕೋಡಿ ಶೈನ್ ಸ್ಪೋರ್ಟ್ಸ್ ಮಂಗಳೂರು ಅಂದ್ರೆ ಮುಂದಿನ ಪಂದ್ಯವಾಗಿದೆ. ಜಂಪಿಂಗ್ It is beautiful
excellent tackle, super tackle. 2 more points for team Sunakere. That means Thalapady. Aji. ಒಟ್ಟೊಟ್ಟು ಬಲ್ಲೆ ಮೋರ್ಚದ ದಾನ ಕಡಿಮೆ ಇಚ್ಚೆ. ವಾವ್. ಒಂದು ಫಸ್ಟ್ ರೌಂಡ್ ಮ್ಯಾಚ್ ಡೇ ಭಾರಿ ಪಂದ್ಯದ ಹೋರಾಟ ನಮ್ಮ ಮೊದಲ. ನಾಳೆ ಮುಕ್ತ ವಿಭಾಗದ ಪಂದ್ಯಗಳಿವೆ. ಮುಕ್ತ ವಿಭಾಗದಲ್ಲೂ ಕೂಡ ಈ ವರ್ಷ ಅನೇಕ ಕಡೆಗಳ ದೇವಿನಗರ 6 ಸಮಬಲದಲ್ಲಿ ಸಿಂಗಲ್ ಬಾಯ್ 7-6 ದೇವಿನಗರ ಮುನ್ನಡೆಯಲ್ಲಿ. ಬಿ ಕೋಟದ ಸದ್ಯ ಹೆಚ್ಚಿಗೆ ಮಧ್ಯಂತರ ವಿರಾಮಗಳಾಗಿ ಫ್ರೆಂಡ್ಸ್ ದೇವಿನಗರ ಒಳಬರಬೇಕು. ಆಗುವ ಸ್ಪರ್ಧೆ 5ನೇ ಪಂದ್ಯ ಅಲ್ಲಿ ಟ್ರೈಬಲ್ ಆರ್ಟ್ಸ್ ಅಂಡ್ ಫಿಲ್ಮ್ ಮ್ಯಾಂಗ್ಳೂರ್ ವರ್ಸಸ್ ವೆಲ್ಕಮ್ ಟು ಮುಂದಿನ ಪಂದ್ಯ ಎ ಅಂಕಣದಲ್ಲಿ. ಬಿ ಅಂಕಣದಲ್ಲಿ ಮುಂದೆ ಬಿಕೆ ಬಾಯ್ಸ್ ಬಂದಿರ ನೋಡಿ ಶೈನ್ ಸ್ಪೋರ್ಟ್ಸ್ ಮಂಗಳೂರು. ಏಳರ ಸಮಬಲದಲ್ಲಿ ಬಂದಿದೆ. ಮೂರನೇ ಪಂದ್ಯ ಇರುವುದಿಲ್ಲ, ಆದರೆ ಗಂಟೆ ಬರುವಂತೆ ಪಂಚಮ ಪಂದ್ಯಕ್ಕಾಗಿ ಮತ್ತೊಮ್ಮೆ ಕರೆಯನ್ನು ಕೊಡ್ತಾ ಇದ್ದಾರೆ. ತಂಡಗಳಾಗಿ ದೇವಿನಗರ 8-7 in favor of ಅಂಕಗಳೆಲ್ಲ ತಲಪಾಡಿ ಸುಲಭ ಕೆಳಗೆ 9-7. in favor of Thalapady Sunatke. Last 5 minutes ಅಂತಿಮ 5 ನಿಮಿಷಗಳಲ್ಲಿ 9-8 in favor of Sultan against Thalapady. This again challenge shooting 9-8. Wow. ಒಂಬತ್ತರ ಸಮಬಲದಲ್ಲಿ ಪಂದ್ಯ. ತಲಪಾಡಿ ಮತ್ತು ಮೋರ್ಜೆ ನಡುವೆ 9ರ ಸಮಬಲದಲ್ಲಿ ದ್ವಿತೀಯ ಅವಧಿಯ ಪಂದ್ಯ. 5 ನಿಮಿಷಗಳನ್ನ ಕರೆ ಕೊಟ್ಟಾಗಿದೆ. ವಾವ್ 9-8. ಎಲ್ಲರ ಗಮನ ಪ್ರಾಯಶಃ ಈ ಅಂಕಣದಲ್ಲಿ.
ಅಂತಿಮ 4 ನಿಮಿಷಗಳ ಅವಧಿ 10-9 ಅಚಾನಕ್ ಆಗಿ ಬಂದಂತಹ ಆಕ್ರಮಣ 11-9 11-9 സുൽത്താൻ തലപ്പാടി 2 പോയിന്റിന് വ്യത്യാസമാണ് ഉള്ളതെങ്കിൽ ഈ മത്സരത്തിന്റെ അവസാന ഘട്ടം വരെ വീരോടെ പടപൊരുതുകയാണ് ടീം മോർച്ച. ചാമുണ്ടേശ്വരി മോർച്ച 60 കിലോ വിഭാഗം പുഞ്ചാലക്കട്ടെ എന്നാൽ കബഡിയുടെ മഹാ ഉത്സവമാണ്. ടൈം ഔട്ട് ഫോർ ಅಂತಿಮ 3 ನಿಮಿಷದಲ್ಲಿ ಈ ಅಂಕಣ in favor of Thalapady Sumatkine. ಭಾರತ ಚಲನೆಯ ಶ್ರಮವನ್ನು ಮಾಡಿದಾಗ ಮೋರ್ಜೆಯ ಅಥವಾ ತಲಪಾಡಿ ಸುಮರ್ಕೆರೆಯ ಈ ಪಂದ್ಯದಲ್ಲಿ ಗೆಲುವನ್ನು ದಾಖಲಿಸುವ ತಂಡ. Swasthik Transferlo is Punjalkatte ಈ ದಿನ ಅಮೆಚೂರ್ ಕಬಡ್ಡಿ ಸಂಸ್ಥೆ ಸಹಭಾಗಿತ್ವದಲ್ಲಿ 60 ಕೆಜಿ ವಿಭಾಗದ ಪಂದ್ಯಾಟ ಈಗಾಗಲೇ ಪ್ರಾರಂಭವಾಗಿದೆ. ಈ ದಿನ ನಮ್ಮ ಸಂಘಟನೆಯ ಅಧ್ಯಕ್ಷರ ಒಪ್ಪಿಗೆ ಮೇರೆಗೆ ರಾತ್ರಿ ಸರಿಯಾಗಿ 12 ಗಂಟೆಗೆ ಈ ಪಂದ್ಯಾಟವನ್ನು ನಿಲ್ಲಿಸ್ತಾ ಇದ್ದೇವೆ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ಪಂದ್ಯಾಟ ಪ್ರಾರಂಭಗೊಳ್ತಾ ಇದೆ. ದಯವಿಟ್ಟು ಗಮನಿಸಿಕೊಳ್ಳಿ ಎಲ್ಲ ಆಟಗಾರರು. ನಾಳೆ ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ಪಂದ್ಯಾಟವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಕೆಜಿ ವಿಭಾಗದ್ದು ಇವತ್ತು ಸರಿಯಾಗಿ 12 ಗಂಟೆಗೆ ಪಂದ್ಯಾಟವನ್ನ ಕೊನೆಗೊಳಿಸ್ತಾ ಇದ್ದೇವೆ ಎಲ್ಲರ ಅನುಮತಿಯೊಂದಿಗೆ. 11 each. ಕಾದರಿ Third right. Thalapady. Third right. Last minute. Through or die right. 12-11 in favor of Thalapady. One a fighting match. A fighting match. Here is the very first match of under 60 kg. And this should be. Yes. One more defense point. 13-11 in favor of Thalapady. 13-11. 13-11. 13-11. Now 12-13. 13 Thalapady Sumatkere. 12 Moorje. It should be 14-12. Ishaq.